ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವ ಹಾಗೆ ಮಂಗಳೂರು ಭೀಕರ ಬರಗಾಲಕ್ಕೆ ತುತ್ತಾಗ್ತಾ ಇದೆ. ನದಿ ಮೂಲಗಳು ನೀರಿನ ಮೂಲ ಬರಿದಾಗ್ತಾ ಇದೆ. ತುಂಬೆ ಡ್ಯಾಂನಲ್ಲಿ ನೀರಿನ ಪ್ರಮಾಣ ತೀರಾ ಕಡಿಮೆಯಾಗ್ತಾ ಇದೆ. ಮಂಗಳೂರಿನ ಜನರಿಗೆ ಆತಂಕ ಮನೆ ಮಾಡಿದೆ. ಹೀಗಾಗಿ ಮಳೆಗಾಗಿ ಜನತೆ ದೇವರ ಮೊರೆ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ವ್ಯಾಪಕವಾಗ್ತಾ ಇದೆ. ತುಂಬೆ ಡ್ಯಾಂನಲ್ಲೂ ನೀರಿನ ಪ್ರಮಾಣ ತೀರಾ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ನಗರ ಪ್ರದೇಶದ ಜನರಿಗೆ ರೇಷನಿಂಗ್ ವ್ಯವಸ್ಥೆ ಮೂಲಕ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಜನತೆ ನೀರಿಲ್ಲದೆ ತೊಂದರೆಗೊಳಗಾಗ್ತಾ ಇದ್ದಾರೆ. ಮಳೆಯೂ ಇಲ್ಲದೆ ಕುಡಿಯುವ ನೀರಿಗೂ ಸಮಸ್ಯೆ ಉಂಟಾಗಿದೆ. ಈ ನಡುವೆ ಮಂಗಳೂರಿನ ಜನತೆ ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಮಂಗಳೂರು ಡಿವೈನ್ ಪಾರ್ಕ್ ಟ್ರಸ್ಟ್ನ ವಿವೇಕ ಜಾಗೃತ ಬಳಗ ವತಿಯಿಂದ ಕದ್ರಿ ದೇವಸ್ಥಾನದ ವಠಾರದಲ್ಲಿ ಮಳೆಗಾಗಿ ವಿಶೇಷ ಸಾಮೂಹಿಕ ವರುಣ ಮಂತ್ರ ಪಠಣ ನಡೆಯಿತು. ಸ್ವಾಮಿ ವಿವೇಕಾನಂದರ ದಿವ್ಯ ಮಾರ್ಗದರ್ಶನದಂತೆ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಹಾಗೂ ವರುಣ ಮಂತ್ರ ಪಠಣದಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಮತ್ತಿತರ ಕಡೆಯಲ್ಲೂ ನೀರಿಗಾಗಿ ಹಾಹಾಕಾರ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಓಂ ಶ್ರೀಂ ವರುಣದೇವಾಯ ನಮಃ. 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 ಪಶು ಪಕ್ಷಿ ಜಾನುವಾರುಗಳು ನೀರಿಲ್ಲದೆ ಪರಿತಪಿಸ್ತಾ ಇದೆ. ಕೃಷಿಗಾಗಿ ನೀರಿಲ್ಲದೆ ಕೃಷಿಕರು ಕಂಗಾಲಾಗಿದ್ದಾರೆ. ಈ ನಿಟ್ಟಿನಲ್ಲಿ ನೀರಿನ ಸಮಸ್ಯೆಯನ್ನ ನಿವಾರಿಸುವ ಸಲುವಾಗಿ ಮಂಗಳೂರು ಡಿವೈನ್ ಪಾರ್ಕ್ ಟ್ರಸ್ಟ್ನ ವಿವೇಕ ಜಾಗೃತ ಬಳಗ ವತಿಯಿಂದ ಕದ್ರಿ ದೇವಸ್ಥಾನದ ವಠಾರದಲ್ಲಿ ಮಳೆಗಾಗಿ ವಿಶೇಷ ಸಾಮೂಹಿಕ ವರುಣ ಮಂತ್ರ ಪಠಣ ನಡೆಸಲಾಯಿತು. ಮಳೆಗಾಗಿ ನೀರಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಸಾಕಷ್ಟು ಮಂದಿ ನೀರಿಲ್ಲದೆ ನಾವೇ ಇಲ್ಲಿ ಮಂಗಳೂರಲ್ಲಿ ತುಂಬ ನೀರಿಲ್ಲ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಸೇರಿಕೊಂಡು ಶ್ರೀ ಪೂಜ್ಯ ಡಾಕ್ಟರ್ ಡಿವೈನ್ ಪಾರ್ಕಲ್ಲಿ ನಮ್ಮ ಆಧ್ಯಾತ್ಮಿಕ ಗುರುಗಳು ಅವರು ಹೇಳಿದ್ದಾರೆ, 3 ಜನಕ್ಕಿಂತ ಹೆಚ್ಚು ಸೇರಿ ಒಂದು ಸಾಮೂಹಿಕ ಮಂತ್ರಪಠನೆ ಮಾಡಿದಾಗ ಅದ್ಭುತವಾದ ರೀತಿಯಲ್ಲಿ ಮಳೆ ಬರುತ್ತೆ ಅಂತೇಳಿ. ಸೊ ಇದರ ಪ್ರಯೋಗ ಸಾಕಷ್ಟು ಕಡೆಗಳಲ್ಲಿ ಆಗಿದೆ. ಈ ರೀತಿ ಸಮಸ್ಯೆಯ ಒಳಿತಿಗಾಗಿ ಒಗ್ಗಟ್ಟಾಗಿ ಎಲ್ಲರೂ ದೇವರ ಹತ್ರ ಪ್ರಾರ್ಥಿಸಿದಾಗ ದೇವರು ಅಂದರೆ ನಾವು ಮಾಡುವಂತಹ ತಪ್ಪುಗಳು ಏನಿದೆ, ಪ್ರಮಾದಗಳೇನಿದೆ, ಅವೆಲ್ಲ ಕೂಡ ಈ ರೀತಿ ಮಳೆ ಬರದಂತೆ ಕಾಲಕಾಲಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ, ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದರಿಂದ ನಾವೆಲ್ಲ ಒಳ್ಳೆಯದಕ್ಕೋಸ್ಕರ ಒಗ್ಗಟ್ಟಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸ್ವಾಮಿ ವಿವೇಕಾನಂದರು ಹಿಂದೂ ಜೀವಿತ ಕಾಲದಲ್ಲಿ ಕೂಡ ಈ ರೀತಿ ಇಡೀ ವಿಶ್ವವನ್ನೇ ಅಲ್ಲಾಡಿಸಿದಂಥವರು. ಅಂಥವರು ಈಗ ಮಾರ್ಗದರ್ಶನ. ಜಗತ್ತಿನ ಉದ್ಧಾರಕ್ಕಾಗಿ ದೇವರ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ಒಗ್ಗಟ್ಟಿನ ಮೂಲಕ ದೇವರಿಗೆ ಮೊರೆ ಸಲ್ಲಿಸಿದಾಗ ದೇವರ ಕೃಪೆ ಇರುತ್ತೆ. ನಾವು ಕೆಲವೊಂದು ತಪ್ಪುಗಳು ಮಾಡಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗದೇ ಇರುವುದರಿಂದ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟು ಆಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಾಮೂಹಿಕವಾಗಿ ಮಳೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ಮಂಗಳೂರಿನ ಡಿವೈನ್ ಪಾರ್ಕ್ ಟ್ರಸ್ಟ್ನ ಸಂಪನ್ಮೂಲ ವ್ಯಕ್ತಿ ಪದ್ಮಲತಾ ರಾಜ್, ಡಿವೈನ್ ಪಾರ್ಕ್ನ ಟ್ರಸ್ಟ್ನ ಅಧಿಕಾರಿ ರತ್ನ ಎಸ್ ಉಡುಪ, ಮಂಗಳೂರು ವಿವೇಕ ಜಾಗೃತ ಬಳಗದ ಪೂರ್ವ ಅಧ್ಯಕ್ಷ ಮಾಧವ ನಾರಾಯಣ್, ಮಂಗಳೂರು ವಿವೇಕ ಜಾಗೃತ ಬಳಗದ ಪಶ್ಚಿಮ ಅಧ್ಯಕ್ಷ ಭಾರತಿ ಭಟ್ ಮತ್ತಿತರರು ಈ ವೇಳೆ ಭಾಗಿಯಾಗಿದ್ರು. ಇನ್ನಾದರೂ ವರುಣ ಕೃಪೆ ತೋರ್ತಾನ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.